ಸ್ಪಂದನ ಟಿವಿ ವೀಕ್ಷಕರಿಗೆ ಸ್ವಾಗತ. ಚದುರಂಗ ಇದು ವಿಜಯದ ಸಂಘರ್ಷ. ಜೀವನವೇ ಒಂದು ಚದುರಂಗ. ರಾಜಕೀಯದ ಆಟ ಎಂದರೆ ಅದು ಚದುರಂಗ. ಇಂದು ಚದುರಂಗದ ಮಾತುಗಳನ್ನಾಡಲು ಬಂದಿದ್ದಾರೆ JDSನ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಅಕ್ಷಿತ್ ಸುವರ್ಣ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JDSಗೆ ಒಂದು ಅಸ್ತಿತ್ವ ಇಲ್ಲ ಅಂತ ಹೇಳೋ ಮಾತಿದೆ. ಇಂತಹ ಸಂದರ್ಭದಲ್ಲಿ ತಾವು ಯುವ ಘಟಕದ ಒಂದು ಜಿಲ್ಲಾ ಮಟ್ಟದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಿ. ಇಲ್ಲಿ ತಾವು ಪಕ್ಷದ ಸಂಘಟನೆಯನ್ನು ಹೇಗೆ ಮಾಡ್ತೀರಿ? ಯಾಕಂದರೆ ಇದು ಚುನಾವಣಾ ವರ್ಷ. ಅಸ್ತಿತ್ವ ಇಲ್ಲಂತ ಹೇಳಿದವರು ಯಾರು? ಮೊದಲನೇದಾಗಿ ಯಾಕೆಂತ ಹೇಳಿದರೆ ಅಸ್ತಿತ್ವ ಉಂಟಾ ಇಲ್ವಂತ ಜನರಿಗೆ ಗೊತ್ತಿದೆ. ಯಾಕಂತ ಹೇಳಿದರೆ ನಾವು ಪ್ರತಿಯೊಂದು ವಿಷಯ ಆಗಲಿ, ಯಾವುದೇ ಜನಪರ ಕೆಲಸವಾಗಿರಲಿ ಅಥವಾ ಯಾವುದೇ ಸಾಮಾಜಿಕ ನ್ಯಾಯ ದೊರಕಿಸುವಂಥ ಕೆಲಸದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಅದಕ್ಕೆ ಮುಂದೆ ಬಂದು ನಾವು ಪ್ರತಿಭಟನೆ ಆಗಲಿ ಅಥವಾ ಒಂದು ಹೇಳಿಕೆ ಆಗಲಿ ಅಥವಾ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ನಾವು ಕಾರ್ಯಕ್ರಮಗಳು ರೂಪಿಸಿಕೊಂಡಿದ್ದೇವೆ. ಆದ ಕಾರಣ ನಾವು ಅಸ್ತಿತ್ವ ಇಲ್ಲ ಅಂತ ಹೇಳೋದು ಭಾಳ ತಪ್ಪಾಗುತ್ತೆ. ಮತ್ತು ಇನ್ನೊಂದು, ನಮ್ಮ ಈ ಜಿಲ್ಲೆಗೆ 2 MLCಗಳಿದ್ದಾರೆ. ಈ 2 MLCಗಳು ಕೂಡ ಒಂದು MLC ಭೋಜೇಗೌಡರು ಅವರು ಮತ್ತು MLC ಫಾರೂಕ್ ಅವರು ಇಬ್ಬರು ಕೂಡ ನಮಗೆ ಒಳ್ಳೆಯ ರೀತಿಯ ಒಂದು ಸ್ಪಂದನೆ ಕೊಟ್ಟು ಅನೇಕ ಅನುದಾನಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದು ಶಾಲಾ ಕಾಲೇಜ್ಗಳಿಗೆ ಆಗಿರ್ಬೋದು, ನೀರಿನ ಯಾವ ರೋಡಿಗೆ ಆಗಿರ್ಬೋದು, ಇಬ್ಬರು ಕೂಡ ಅನೇಕ ಒಂದು ಅನುದಾನವನ್ನು ಕೊಟ್ಟು ನಾವು ನಮ್ಮ ಜನರಿಗೆ ಏನು ಕಷ್ಟ ಸುಖಗಳಿದೆ ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ದೇವೆ. ಅವರು ಕೂಡ ಸ್ಪಂದಿಸ್ತಿದ್ದಾರೆ. ಆದ ಕಾರಣ ಆ ರೀತಿ ಅಸ್ತಿತ್ವ ಇಲ್ಲ ಅಂತ ಹೇಳೋದು ಅದು ನಮ್ಮ ವೈರಿಗಳ ಒಂದು ಯಂತ್ರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನೋಡಿ, ನೀವು JDSನ ಇತಿಹಾಸ ತೆಗಿರಿ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ನಾಯಕ ಅಂತ ಸಿಕ್ಕುದಿದ್ರೆ ಅದು ದಿವಂಗತ ಅಮರನಾಥ್ ಶೆಟ್ಟರು. ಆ ನಂತರ ಇಲ್ಲಿ ಒಬ್ಬ ಪ್ರಭಾವಿ ನಾಯಕ ಬೆಳಿಲಿಕ್ಕೆ ಆಗಲಿಲ್ಲ. ಅದಕ್ಕೆ ಏನು ಕಾರಣ? ಹಾಗಂತ ಏನಿಲ್ಲ, ಎಲ್ಲರೂ ಕೂಡ ನಮ್ಮ ನಾಯಕರಿದ್ದಾರೆ. ಪ್ರಭಾವಿ ಅಂತ ನಾನು ಹೇಳಿಕೆ ಹೋದರೆ ಎಲ್ಲರೂ ಕೂಡ ಪ್ರಭಾವಿ ಇದ್ದಾರೆ. ಪ್ರಭಾವಿ ಅಂತ ತಾವು ಯಾವ ರೀತಿಯಲ್ಲಿ ಬಿಂಬಿಸ್ತೀರಂತ ನಮಗೆ ನೋಡಿ. ಈಗ ಹಿಂದೂ ಸಂಘಟನೆಗೆ ಹೋದರೆ ತುಂಬ ಹೆಸರುಗಳು ಬರ್ತವೆ ಅದರಲ್ಲಿ. ಅದೇ ರೀತಿ ಕಾಂಗ್ರೆಸ್ಸಿಗೂ ಹೋದರೆ ಜನಾರ್ದನ ಪೂಜಾರಿ ಆದಿಯಾಗಿ ಹೇಳಿದ್ರೆ ಇವತ್ತಿನ ತನಕ ತುಂಬ ಹೆಸರುಗಳಿವೆ. ಹಿಂದೂ ಸಂಘಟನೆಯಲ್ಲಿ ಒಂದು ಪ್ರಭಾಕರ್ ಭಟ್ರು ಇದ್ದಾರೆ. ಇತ್ಲಾಗೆ ನೋಡಿದರೆ ನಿಮಗೆ BJPಯ ಸರಣಿ ಶಾಸಕರಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅಮರನಾಥ್ ಶೆಟ್ಟರು ನೀವು ಬಹಳ ಹಿಂದೆ ಹೋದರೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಸಚಿವರೂ ಆಗಿದ್ದವರು. ಅವರು ಬಹಳ ಹಿನ್ನೆಲೆ ಇರುವಂಥದ್ದು. ವಿಭಜನೆ ಪಕ್ಷ ಆಗಿರಬಹುದು, ಆದರೂ ಸಹ ಒಂದು ರಾಜಕೀಯ ನೆಲೆ ಇತ್ತಿದ್ದಕ್ಕೆ ಇಲ್ಲಿ. ಈಗ ಕಾಲದಲ್ಲಿ ಅದು ಈ ವರ್ಷ ಚುನಾವಣೆ ಬರುವಾಗ ನೀವೀಗ ಕೊನೆ ಕ್ಷಣಕ್ಕೆ ರಂಗ ತಾಲೂಕು ಮಾಡ್ತಿದ್ರಿ. ಇಲ್ಲ ಕೊನೆ ಕ್ಷಣಕ್ಕೆ ಅಂತ ಹೇಳಿದ್ರೆ ತಾವು ನನ್ನ ಫೇಸ್ಬುಕ್ ಪೇಜ್ ಆಗಿರ್ಬೋದು, ನನ್ನ ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿದ್ರೆ ನಾವು ಪ್ರತಿಯೊಂದು ವಿಷಯದಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಜನರೊಟ್ಟಿಗೆ ಇದ್ದೇವೆ. ಈಗ ಸಹ ಇದ್ದೇವೆ, ಇನ್ನೂ ಸಹ ಇರ್ತೇವೆ. ನಾವೇನು ರಾಜಕೀಯ ಈಗ ಇಲೆಕ್ಷನ್ ಬಂತಂತ ನಾವು ಈಗ ಶುರು ಮಾಡಿದಲ್ಲ. ತಾವು ಬೇಕಿದ್ರೆ ನನ್ನ ಫೇಸ್ಬುಕ್ ಪೇಜ್ ನೋಡಿಕೊಂಡು ತಾವು ನೋಡ್ಬೋದು. ನಾವೆಲ್ಲರೂ ಕೂಡ JDS ಪಕ್ಷದವರು ನಿರಂತರವಾಗಿ ನಮ್ಮ ರಾಜಕೀಯ ಯಾವುದೇ ಇದಕ್ಕೆ ಕೂಡ ನಾವು ಸ್ಪಂದನೆಯನ್ನು ಕೊಡ್ತಿದ್ದೀವಿ. ಸೊ ನಾವು ಈಗ ಅಂತ ನಾವು ಏನಿಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಇವಾಗ ಪ್ರತಿಭಟನೆಯನ್ನು ಮಾಡ್ತೀವಿ. ಪ್ರತಿಯೊಂದು ಕೂಡ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡ್ತಿದ್ದೇವೆ. ನೋಡಿ, ಪ್ರತಿಭಟನೆ ಹೇಳೋದು ಒಂದು ಚಲಾವಣೆಗೆ ಇರಲಿಕ್ಕೆ ಮಾಡುವಂತ ಒಂದು ಪ್ರತಿಭಟನೆಯಿಂದಲೇ ಒಂದು ಪಕ್ಷ ಬೆಳೆಯೋದು. ಪ್ರತಿಭಟನೆ ಇಲ್ಲದೆ ಯಾವುದು ಕೂಡ ಆಗ್ತದೆ. ಈಗ ಮುಂಚೆ ನೋಡಿ, BJPಗೆ ಎಲ್ಲಿ ಸ್ಥಾನ ಇತ್ತು? ಒಂದು ಸಂದರ್ಭದಲ್ಲಿ BJP ನೆಲೆನೇ ಇರಲಿಲ್ಲ. ಅವರು ಕೂಡ ಪ್ರತಿಭಟನೆ ಮುಖಾಂತರನೇ ಪಕ್ಷ ಕಟ್ಟಿದ್ದಲ್ಲದೆ ಅದು ಪ್ರತಿಭಟನೆ ರಾಜಕೀಯದ ಮೇನ್ ಇದೇ ಪ್ರತಿಭಟನೆ. ಸಂಘರ್ಷವೇ ಒಂದು ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ಈಗ ನೀವು ಇತ್ತೀಚೆಗೆ ನಳಿನ್ ಕುಮಾರ್ ಕಟೀಲ್ರು ದೇವೇಗೌಡರ ವಿಷಯದಲ್ಲಿ ಬಹಳ ಅವಹೇಳನಕಾರಿಯಾಗಿ ಮಾತಾಡಿದ್ರು. JDS ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಪ್ರತಿಭಟನೆ ಮಾತಾಡಿದ್ರು ಅಂತ ಹೇಳೋ ಕಾರಣಕ್ಕಾಗಿ ನೀವು ಪ್ರತಿಭಟನೆ ಮಾಡಿದ್ರಿ. ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನಿದೆ ನೋಡಿ. ಎಲ್ಲವನ್ನು ನಾವು ಈಗ ಜನರ ಪರವಾಗಿ ಕೂಡ ಮಾಡಿದ್ದೇವೆ. ಇದು ಈಗ ನಮ್ಮ ಒಂದು ನಾಯಕರ ಬಗ್ಗೆ ಒಬ್ಬರು ಮಾತಾಡುವಾಗ ನಾವು ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಖಂಡಿಸಲೇಬೇಕಾಗ್ತದೆ. ಯಾಕಂದರೆ ದೇವೇಗೌಡರು ಇಡೀ ದೇಶಕ್ಕೆ ಒಬ್ಬರು ಪ್ರಧಾನಿಯಾದವರು. ಅವರ ಕೊಡುಗೆ ಇಡೀ ದೇಶಕ್ಕೆ ಇದೆ, ಹಾಗೂ ನಮ್ಮ ರಾಜ್ಯಕ್ಕೆ ಕೂಡ ಇದೆ. ತಮಗೆ ಗೊತ್ತಿರ್ಬೋದು. ಅಂಥ ದೊಡ್ಡ ವ್ಯಕ್ತಿಯ ಬಗ್ಗೆ ಇವರು ಮಾತಾಡೋದು ಸರಿಯಲ್ಲ. ಆದ ಕಾರಣ ನಾವು ಅದನ್ನು ಖಂಡಿಸಿದ್ದೇವೆ. ನಾವು ಅದಕ್ಕೆ ಅವರು ಬರುವಾಗ ಜಿಲ್ಲೆಗೆ ಬರುವ ಮುತ್ತಿಗೆಯನ್ನು ನಾವು ಹಾಕಿದ್ದೇವೆ. ಇಲ್ಲಿ ಇರುವ ಪ್ರಶ್ನೆ ಏನಂದರೆ, ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ನ ವಿಷಯದಲ್ಲೂ ಮಾತಾಡಿದ್ದಾರೆ.
ಅದೇ ರೀತಿ JDS ನ ವಿಷಯದಲ್ಲಿ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿದ್ರೆ ಅದು ಸಾರ್ವತ್ರಿಕ ಟೀಕೆ ಅಲ್ವಾ? ನೋಡಿ, ಕಾಂಗ್ರೆಸ್ನವರಿಗೆ ಮಾತಾಡಿದ್ರೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಿತ್ತು. ಅಲ್ಲ, ಈಗ JDS ನ ನಮ್ಮ ನಾಯಕರ ಪರವಾಗಿ ಮಾತಾಡೋದಕ್ಕೆ ನಾವು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಅವರು ಕ್ಷಮೆ ಕೇಳಲೇಬೇಕಂತ ನಾವೀಗ ಒತ್ತಾಯವನ್ನು ಮಾಡ್ತಿದ್ದೇವೆ. ಅವ್ರಿಗೆ ಇನ್ನು ಕ್ಷಮೆ ಕೇಳದಿಲ್ಲದಲ್ಲಿ ಇಲ್ಲಿ ಅಂತಲ್ಲ, ನಮ್ಮ ಜಿಲ್ಲೆ ಅಂತಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅವರಿಗೆ ಕಪ್ಪು ಬಟ್ಟೆ ತೋರಿಸುವಂತ ಕಾರ್ಯಕ್ರಮ ನಾವು ಆಗ್ತೇವೆ. ಅವ್ರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳದಿದ್ರೆ ನಾವು ಬಿಡುವುದೇ ಇಲ್ಲ. JDS ಸಿಕ್ಕಿರುವ ದೊಡ್ಡ ಕಳಂಕವೇ ಅದು ಅಪ್ಪ ಮಕ್ಕಳ ಪಕ್ಷ ಅಂತ. ನೋಡಿ, ಅಲ್ಲೇ ಇದ್ದದ್ದು ಮೊದಲು ಇಲ್ಲ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಯಾರು ಸ್ವಾಮಿ ಹೇಳಿ? ರಾಜ್ಯಾಧ್ಯಕ್ಷರು ಯಾರು? ಅಲ್ಲ, ಅವರ ಟೀಕೆಯನ್ನು ನಾನು ಇಲ್ಲ, ಅದು ಎಲ್ಲ ಪಕ್ಷದ ಕಾಂಗ್ರೆಸ್ ಅಲ್ಲಿ ಈಗ ಅಪ್ಪ ಮಕ್ಕಳಿಲ್ವಾ? ಬಿಜೆಪಿಯಲ್ಲಿ ಯಡಿಯೂರಪ್ಪ ವಿಜೇಂದ್ರ ಅವರಿಲ್ವಾ? ಇನ್ನೊಬ್ರು ರಾಘವೇಂದ್ರ ಇಲ್ವಾ? ಎಲ್ಲ ಪಕ್ಷದಲ್ಲಿದ್ದಾರೆ. ಅದಕ್ಕೆ ನಾವು ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿಕ್ಕೆ ಆಗುದಿಲ್ಲ. ಎಲ್ಲಿ ಆಗ್ತದೆ? ಬಿಜೆಪಿಯಲ್ಲಿ ಹೈಯೆಸ್ಟ್ ಇದ್ದಾರೆ ಈಗ ಅಪ್ಪ ಮಕ್ಕಳು, ಕಾಂಗ್ರೆಸ್ ಅಲ್ಲಿ ಹೈಯೆಸ್ಟ್ ಇದ್ದಾರೆ. ನಮ್ಮದ್ರಲ್ಲಿ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿದ್ರೆ ಎಷ್ಟು ಸರಿ? ಈಗ ನಮ್ಮ ಜಾತ್ಯತೀತ ನಿಲುವು ಏನಿದೆ ಅದೇ ಪ್ರಕಾರ ನಮ್ಮ ನಾಯಕರಾದ ದೇವೇಗೌಡರು, ಕುಮಾರಸ್ವಾಮಿ ಅವರು ಕರೆಕ್ಟ್ ರಾಜ್ಯಾಧ್ಯಕ್ಷರು. ನೋಡಿ, ಈ ಸರಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ, ಹೋದ ಸರಿ ನಮ್ಮ HK ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಸಕ್ಲೇರು ಎಲ್ಲರನ್ನು ಕೂಡ ಸಮಾನ ರೀತಿಯಾಗಿ ನೋಡುವಂಥ ಯಾವುದಾದ್ರು ಪಕ್ಷ ಇದ್ದರೆ ಅದು JDS ಮಾತ್ರ. ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಜಾತ್ಯತೀತ ಪಕ್ಷ ಅಂತ ಹೇಳಿದರೆ ಅದು JDS ಮಾತ್ರ. ಇಲ್ಲಿರುವ ಪ್ರಶ್ನೆ ಏನಂತ ಹೇಳಿದ್ರೆ, ನೀವೀಗ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳುವ ಟೀಕೆಯನ್ನು ನೀವು ಒಪ್ತಿರೋ ಇಲ್ವೋ? ಈಗ ನೀವು ಅದನ್ನು ಸಮರ್ಥನೆ ಕೊಟ್ರಿ, ಕಾಂಗ್ರೆಸ್ಗೆ ಕೊಟ್ರಿ, ಬಿಜೆಪಿಗೆ ಕೊಟ್ರಿ. CM ಇಬ್ರಾಹಿಂರನ್ನು ನೀವು ಅಧ್ಯಕ್ಷರಾಗಿ ತಂದದ್ದು ಇತ್ತೀಚೆಗೆ ಚುನಾವಣೆ ಬರುವಾಗ. ಅದರ ಮುಂಚೆ ಈಗ HK ಕುಮಾರಸ್ವಾಮಿ ಅವರು, HD ಅಲ್ಲ, HK ಕುಮಾರಸ್ವಾಮಿ ಅವರು ಕೂಡ ರಾಜ್ಯಾಧ್ಯಕ್ಷ ಆದವರು. ಅದರ ಮುಂಚೆ ಕೂಡ ಹಲವಾರು ಜನ ರಾಜ್ಯಾಧ್ಯಕ್ಷರಾಗಿದ್ದವರು. ಹಾಗಂತ ಹೇಳಿದ್ರೆ ನಾವು ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿಕ್ಕೆ ಅದು ಸಾಧ್ಯ ಇಲ್ಲ. ನಾವು ಸ್ವಲ್ಪ ಹಿಂದೆ ಹೋಗುವ. ಸಿದ್ದರಾಮಯ್ಯ ಅಲ್ಲಿ ತನಗೆ ಬೆಳೆಯುವ ಭರವಸೆ ಇಲ್ಲ ಅಂತ ಹೇಳಿ ಹೊರಗೆ ಬಂದ. ಯಾರು ಹೇಳಿದ್ದು? ಹಿಂದೆ ಯಾರು ಹೇಳಿದ್ದು? ಅವರೇ ಹೇಳಿದಾರಲ್ಲ. ಅದು ಅವರವರ ಸ್ವಾರ್ಥಕ್ಕೋಸ್ಕರ ಅವ್ರು ಬಿಟ್ಟು ಬಂದಿದ್ದಾರೆ. ಹಾಗಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ನಮ್ಮ ಪಕ್ಷದಲ್ಲಿ ಇದ್ದವರೆಲ್ಲ ಎಲ್ಲರೂ ಕೂಡ ಬೆಳೆಯಲಿಲ್ವಾ? ಈಗ ಸಹ ನಮ್ಮ ಪಕ್ಷದಲ್ಲಿ ಇಲ್ವಾ? ತುಂಬಾ ನಾಯಕರಿದ್ದಾರೆ. ಭೋಜೇಗೌಡರಿದ್ದಾರೆ, ಸಾರಾಮಹೇಶ್ ಅವರಿದ್ದಾರೆ, ಬಂಡಪ್ಪ ಕಶ್ಯಪ್ನವರಿದ್ದಾರೆ ಅಂತ ತುಂಬಾ ನಾಯಕರಿದ್ದಾರೆ ನಮ್ಮಲ್ಲಿ ಪಕ್ಷದಲ್ಲಿ. ಅವರೇನು ಬಿಟ್ಟು ಹೋದ್ರಾ? ಇಲ್ಲಲ್ಲ. ಆದ್ರೆ ಮೊನ್ನೆ ಕೆಲವು ಶಾಸಕರು ಹೋದದ್ದು ಸತ್ಯ. ಅವರವರ ಸ್ವಾರ್ಥಕ್ಕೆ. ಆವಾಗ ಅವರು ಹೇಳಿದ, ಈಗ ನೋಡಿ, ಈಗ ಮುಂಚಿನಾಗಿಲ್ಲ ರಾಜಕೀಯ ವ್ಯವಸ್ಥೆ. ಈಗ ತಮಗೆ ಗೊತ್ತಿರ್ಬೋದು, ಒಂದು ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಯಾವುದೆಲ್ಲ ಆಟವನ್ನು ಆಡಿದರೆ ತಾವೇ ನೋಡಿದ್ದೀರಿ. ಸೊ ಮುಂಚಿನ ಆಗಿ ಈಗ ರಾಜಕೀಯ ವ್ಯವಸ್ಥೆ ಇಲ್ಲ. ಯಾರು ನಿಷ್ಠಾವಂತ ಇದ್ದಾರೆ ಅವರು ಪಕ್ಷದಲ್ಲೇ ದುಡಿತಾರೆ, ಪಕ್ಷದಲ್ಲೇ ಇರ್ತಾರೆ ಕೊನೆಯವರೆಗೂ ಕೂಡ. ನೋಡಿ, ಮೊನ್ನೆ ಒಂದು ವಿವಾದ ಆಗಿದೆ. ಭವಾನಿ ರೇವಣ್ಣ ಹಾಸನಕ್ಕೆ ಸ್ಪರ್ಧಿಸ್ತೇನೆ ಅಂತೇಳಿ ಸ್ವರೂಪ್ರಿಗೆ ಅವರು ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟಿದ್ರು. ಆದರೆ ಸ್ವರೂಪರು ಬಹಳ ಹತಾಶವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಯ್ತು ಕಡೆಗೆ. ಆಮೇಲೆ ಅದು ಇಲ್ಲ, ರೇವಣ್ಣರು ಹೇಳಿದ ಮೇಲೆ ಅದು ಈಗ ಏನಂತ ಫೈನಲೈಸ್ ಆಗಲಿಲ್ಲ. ಅಲ್ಲಿ ಕಾರ್ಯಕರ್ತರ ಈಗ ಎಲ್ಲ ಕಡೆ ಕಾರ್ಯಕರ್ತರು. ಈಗ ನೋಡಿ, ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಕಾರ್ಯಕರ್ತರು ನನ್ನೊಮ್ಮೆ ಉತ್ತರಕ್ಕೆ ನಿಲ್ಬೇಕು, ಇಲ್ಲದೆ ದಕ್ಷಿಣಕ್ಕೆ ನಿಲ್ಬೇಕು ಅಂತ ಹೇಳ್ತಾರೆ. ಅದು ಕಾರ್ಯಕರ್ತರ ಒಂದು ಮನವಿ ಆಗಿರ್ತದೆ. ಅದನ್ನು ನಾವು ಬೇರೆ ರೀತಿಯಲ್ಲಿ ಕಲ್ಪಿಸುವುದು ತಪ್ಪಾಗುತ್ತೆ. ನೋಡಿ, ಆ ಕುಟುಂಬದಿಂದ ಎಷ್ಟು ಮಂದಿ ಮೇಲ್ಮನೆಯಲ್ಲಿ ಇದ್ದಾರೆ ನೋಡಿ, ಕೆಲವೊಂದು ಭಾಗದಲ್ಲಿ ಅಭಿಪ್ರಾಯ ಬೇರೆ ಬೇರೆ ಇರ್ತದೆ. ಕೆಲವೊಂದು ಭಾಗದಲ್ಲಿ ಅವರವರ ಒಂದು ಶಕ್ತಿ ಅದೆಲ್ಲ ಇರ್ತದೆ. ಸೊ ಕಾರ್ಯಕರ್ತರಿಗೆ ಹೇಗೆ ಅನುಗುಣ ಆಗ್ತದೆ ಆ ರೀತಿ ನಾವು ಮಾಡಬೇಕಾಗ್ತದೆ. ಎಲ್ಲ ಕೂಡ ಅಲ್ಲಿ ನೋಡಿ, ಕೆಲವು ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಸರಿ ಇರುವುದಿಲ್ಲ. ಹಾಗಂತ ಹೇಳಿ ಅಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಇರುವಾಗ ಕೂಡ ನಾವು ಅವರು ಸಂಬಂಧಿಕರು ಇವರು ಅಂತ ಹೇಳಿ ನಾವು ಹಿಂದೆ ಸರಿವಾಗಿಲ್ಲಲ್ಲ. ನಮಗೆ ಮುಖ್ಯ ಪಕ್ಷಕ್ಕೆ ಎಲ್ಲಿ ಅನುಗುಣ ಆಗ್ತದೆ, ಕಾರ್ಯಕರ್ತರಿಗೆ ಎಲ್ಲಿ ಅನುಗುಣ ಆಗ್ತದೆ, ಜನರಿಗೆ ಏನು ಉಪಯೋಗ ಆಗ್ತದೆ ಅದನ್ನು ನಾವು ನೋಡ್ಬೇಕಾ ವಿನಃ ನಾವು ಅವರ ಸಂಬಂಧಿಕರು ಇವರಲ್ಲ ಆ ತರ ಎಲ್ಲ ಮಾತಾಡುದು ನಮ್ಗೆ ಸರಿಯಲ್ಲ ಅಂತ. ಅದು ಹಾಸನದಲ್ಲಿ ವಿವಾದವೇ ಆಗಿದೆ ಅಲ್ಲ? ಇಲ್ಲ, ಅದು ಈಗ ಹಾಸನದಲ್ಲಿ ಅವರದೇ ಕೇಂದ್ರ ಸ್ಥಾನ, ಅದು ಗೌಡ್ರ ದೊಡ್ಡವರಿದ್ದಾರೆ, ಅದು ಅವರು ಸರಿ ಮಾಡ್ಕೊಳ್ತಾರೆ. ಸೊ ನಾವು ತುಂಬಾ ಚಿಕ್ಕ ಆ ವಿಷಯದಲ್ಲಿ ಮಾತಾಡ್ಲಿಕ್ಕೆ. ಸೊ ನೀವು ಉದ್ಯಮಾಡಳಿತವನ್ನು ಓದಿದವರು, ಕರೆಕ್ಟ್. ಆಮೇಲೆ ನೀವು ಬೆಂಗಳೂರಲ್ಲಿ ಉದ್ಯೋಗಕ್ಕೆ ಹೋದ್ರಿ. ನಿಮ್ಮನ್ನು ರಾಜಕೀಯ ಯಾವ ಕಾರಣಕ್ಕಾಗಿ ಆಕರ್ಷಣೆ ಮಾಡಿತಿದೆ? ಇಲ್ಲ, ನಾನು ಮುಂಚೆ ಕಾಲೇಜಲ್ಲಿ ಇದ್ದ ಸಂದರ್ಭದಿಂದ ಕೂಡ ಒಂದು ಸಮಾಜ ಸೇವೆಯಲ್ಲಿ ನಾನು ತೊಡಗಿಸಿದಂಥ ವ್ಯಕ್ತಿ. ಆಗ ಕೂಡ ಒಂದು ಬಡವರಿಗೆ ಒಳ್ಳೇದಾಗಬೇಕು, ಬಡವರಿಗೆ ನನ್ನಿಂದ ಒಂದು ಏನಾದರೂ ಸಹಾಯ ಆಗಬೇಕಂತ ಉದ್ದೇಶ ಮುಂಚಿನ ಕೂಡಿತ್ತು. ಆದರೆ ಅದನ್ನು ಹೇಗೆ ಮಾಡುವುದು? ಖಾಲಿ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಶಕ್ತಿ ಬೇಕಾಗ್ತದೆ. ಈಗ ಒಂದು ಹಲವಾರು ಜನರಿಗೆ ನೀವು ಸಹಾಯ ಮಾಡಬೇಕಾದ್ರೆ ಅದಕ್ಕೆ ಒಂದು ಶಕ್ತಿ ಬೇಕಾಗ್ತದೆ. ಆಗ ನನ್ನ ಮುಂಚೆಯಿಂದ ಕೂಡ ನಾನು ಕುಮಾರಸ್ವಾಮಿ ಅವರನ್ನು ತುಂಬ ಫಾಲೋ ಮಾಡ್ತಿದ್ದೆ. ಸೊ ಕಾಲೇಜ್ ಮುಗಿದ ತಕ್ಷಣ ನನಗೆ ಒಂದು ಆಫರ್ ಸಿಗ್ತದೆ
ಹೀಗೆ ಒಂದು ಒಳ್ಳೆಯ ಒಂದು ಯುವಕ ಬೇಕಾಗ್ತದೆ ಯುವ ಘಟಕಕ್ಕೆ. ಹಾಗಾಗಿ ನನಗೆ ಒಂದು ಆಹ್ವಾನ ಬಂತು JDS ಇಂದ. ಹಾಗಾಗಿ ನಾನು JDS ಪಕ್ಷಕ್ಕೆ ಸೇರ್ಪಡೆ. ರಾಜಕೀಯಕ್ಕೆ ಬರುವ ತನಕ ಅಥವಾ ಮೊದಲಿನ ಮೆಟ್ಟಿಲಲ್ಲಿ ಇರುವ ತನಕ ಎಲ್ಲರೂ ಹೇಳ್ತಾರೆ ಸಮಾಜ ಸೇವೆ ಅಂತ. ಸಮಾಜ ಸೇವೆ ಮಾಡಲಿಕ್ಕೆ ಬೇರೆ ಕ್ಷೇತ್ರ ಇಲ್ವಾ? ಅಲ್ಲ, ಮಾಡ್ಬೋದು, ಬೇರೆ ಕ್ಷೇತ್ರದಲ್ಲಿ ಮಾಡ್ಬೋದು, ಮಾಡಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ. ಆದರೆ ನಿಮಗೆ ರಾಜಕೀಯಕ್ಕೆ ಯಾಕೆ ಬರಬೇಕು, ನಿಮಗೆ ತುಂಬ ಜನರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಸಹಾಯ ಮಾಡಬೇಕಾದ್ರೆ ಅದು ಈ ರಾಜಕೀಯ ಪಕ್ಷದಲ್ಲಿದ್ದರೆ ಮಾತ್ರ ಕಾರಣ. ಬೇರೆ ನಿಮಗೆ ವೈಯಕ್ತಿಕವಾಗಿ ಮಾಡ್ಬೋದು. ಈಗ ನನ್ನ ಒಟ್ಟಿಗಿದ್ದವರಿಗೆ ಒಂದು 10-20 ಜನರಿಗೆ ಮಾಡ್ಬೋದು, ನನ್ನ ಕೈಲಿಂದ ಮಾಡ್ಬೋದು. ಬಟ್ ಒಂದು ದೊಡ್ಡ ಒಂದು ಇಡೀ ಊರಿಗೆ ಮಾಡಬೇಕಾದ್ರೆ ನಾವು ಆ ಒಂದು ಸಿಸ್ಟಮಲ್ಲಿ ಇರಬೇಕಾಗ್ತದೆ. ಈಗ ರಾಜಕೀಯದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಆಗುವವರ ಆಸ್ತಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರ್ತದೆ. ಅವರ 5 ವರ್ಷದಲ್ಲಿ ಅದು ಯಾವ ಪಟ್ಟಿಗೆ ಹೋಗ್ತದೆ ಅಂತ ತಮಗೆ ಗೊತ್ತಿದೆ. ಈಗ ತಮ್ಮ ಮುಂದಿನ ನಿಲುವು ಹೇಗೆ? ಎಲ್ಲರನ್ನು ಆ ಥರ ಹೇಳಿಕ್ಕಾಗ 10 ಇದು ಸಹ ಫಿಂಗರ್ಸ್ ಒಂದೇ ಥರ ಇರುವುದಿಲ್ಲಲ್ಲ, ಒಬ್ಬೊಬ್ಬರು ಒಂದೊಂದೇ ರೀತಿ ಇರ್ತಾರೆ. ಹಾಗಂತ ಹೇಳಿದ್ರೆ ಕೆಲವರು ತುಂಬ ಕಳೆದಿದ್ದವರು ಸಹ ಇದ್ದಾರೆ, ಅವರ ಬಗ್ಗೆ ಯಾರು ಸಹ ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಬಂದು ತುಂಬ ಕಳೆದವರು ಕೂಡ ಇದ್ದಾರೆ. ರಾಜಕೀಯದಲ್ಲಿ ಅದು ನಮ್ಮ ಕರಾವಳಿಯಲ್ಲಿ ಕೂಡ ಜಾತಿ ರಾಜಕೀಯ ಇದೆ. ಈ ಅಂದ್ರೆ ಈ ಸಮುದಾಯಕ್ಕೆ ಹೀಗೆ ಸೀಟು, ಈ ಸಮುದಾಯವನ್ನು ಇಲ್ಲಿ ನಿಲ್ಲಿಸುವ ಅಂತ ಹೇಳಿ. ಇದರಲ್ಲಿ ನೀವು ಹೇಗೆ ಏಗ್ತೀರಿ? ಅಲ್ಲ, ನನ್ನ ಪ್ರಕಾರ ಜಾತಿ ರಾಜಕೀಯ ಈಗ ಎಲ್ಲ ಕಡೆ ಇದೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಯಾರು ಎಬಿಲಿಟಿ ಇದ್ದಾರೆ, ಯಾರು ಅರ್ಹರಿದ್ದಾರೆ ಅಂಥವರಿಗೆ ಸಿಗ್ಬೇಕಂತ ನನ್ನ ಒಂದು ಮನವಿ. ಕುಮಾರಸ್ವಾಮಿ ಅವರು ಯಾಕೆ ನಿಮ್ಮನ್ನು ಜಾತಿ ನೋಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರಬಾರ್ದು? ಇಲ್ಲ, ಜಾತಿ ನೋಡಿ, ಜನಸಂಖ್ಯೆ ನೋಡಿ ಅಲ್ಲ, ಇರ್ಬೋದು. ಬಿಲ್ ಅವರು ಇಲ್ಲಿ ತುಂಬಾ ಶಕ್ತಿಯಲ್ಲಿ ಇದ್ದಾರೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ನಾನು ಹೇಳಿದಾಗೆ ನಾವೇನು ಜಾತಿ, ನಮ್ಗೆ ಎಲ್ಲ ಜಾತಿ ಒಂದೇ, ಎಲ್ಲ ಧರ್ಮದವರು ಒಂದೇ, ನಾವು ಜಾತ್ಯತೀತ ಪಕ್ಷದವರು, ನಮಗೇನು ಜಾತಿ ಇದಂತಿಲ್ಲ. ನಾನು ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿದ್ದವುದು, ಅದಕ್ಕೆ ನನ್ನ ಗೌರವ ಇದೆ. ಎಲ್ಲ ನಮ್ಮ ಸಮುದಾಯಕ್ಕೆ ಏನೆಲ್ಲ ಬೇಕು ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೇನೆ, ಅವ್ರ ಜೊತೆ ಇನ್ನೂ ಸೇರ್ತೇನೆ. ಹಾಗಂತ ಖಾಲಿ ಬಿಲ್ಲವರ ಜೊತೆ ಅಲ್ಲ, ನಾನು ಎಲ್ಲ ಸಮುದಾಯದವರ ಜೊತೆ ಇರ್ತೇನೆ ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಯಾವ ಇಶ್ಯೂವನ್ನು ಹಿಡ್ಕೊಂಡು ಚುನಾವಣೆಗೆ ಹೋಗ್ತೀರಿ? ಮೇನ್ ಅಭಿವೃದ್ಧಿ ಮತ್ತು ಜಾತ್ಯತೀತತೆ, ಈ ಎರಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಅಗತ್ಯವಿರುವಂಥ ಒಂದು ಇದಂತ ಹೇಳ್ಬೋದು ನನಗೆ. ಈ ಎರಡು ಬಹಳ ಅಗತ್ಯ ಇದೆ ನಮ್ಮ ಜಿಲ್ಲೆಗೆ, ಅಭಿವೃದ್ಧಿ ಹಾಗೂ ಜಾತ್ಯತೀತತೆ. ಆದರೆ ಇಲ್ಲಿ ಈಗ ಚುನಾವಣೆ ಇಶ್ಯೂ ಆಗ್ತಿರೋದೇ ಒಂದು ಧರ್ಮ ಅಲ್ವಾ? ಹೌದು, ಅದಕ್ಕೆ ನಾನು ಜನರಲ್ಲಿ ಮನವಿ ಮಾಡ್ತೇನೆ, ತಾವು ಬುದ್ಧಿವಂತಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರ ಜಿಲ್ಲೆ. ಆದ ಕಾರಣ ತಾವು ಈ ಜಿಲ್ಲೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ನಮಗೆ ಯಾವುದು ಬೇಕು, ಅಭಿವೃದ್ಧಿ ಬೇಕಾ ಅಥವಾ ಧರ್ಮದ ನಡುವೆ ಗಲಾಟೆ ಆಗುವುದು ಬೇಕಾ, ತಾವು ಯೋಚನೆ ಮಾಡಬೇಕಾಗ್ತದೆ. ನಮಗೆ ಇಲ್ಲಿ ಅಭಿವೃದ್ಧಿ ಮುಖ್ಯನಾ ಅಲ್ಲ, ಇದು ಧರ್ಮದ ನಡುವೆ ಇದು ಅಂಥದ್ದು ಮುಖ್ಯನಾ ಅಂತ ಯೋಚನೆ ಮಾಡಿ. ಯಾಕೆಂದರೆ ನೋಡಿ, ನಮ್ಮ ಜಿಲ್ಲೆ ಏರ್ವೇಸ್, ವಾಟರ್ವೇಸ್, ರೈಲ್ವೇಸ್, ಬಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಕನೆಕ್ಟೆಡ್ ಇದ್ದಂಥ ಒಂದು ಜಿಲ್ಲೆ ಇದೆ ಯಾವುದಾದ್ರು ಇದ್ದರೆ ಅದು ಮಂಗಳೂರು. ಸೊ ಇಂಥ ಜಿಲ್ಲೆಗೆ ನೋಡಿ, ಇಲ್ಲಿ ಇಷ್ಟು ದೊಡ್ಡ MRPL ಅಂತ ಸಂಸ್ಥೆಗಳಿದ್ದಾವೆ, ಇಷ್ಟು ದೊಡ್ಡ ಬೇರೆ ಬೇರೆ ದೊಡ್ಡ ರೀತಿಯಂಥ ಆಸ್ಪತ್ರೆಗಳಿದ್ದಾವೆ. ಆದರೆ ಇಲ್ಲಿ ನೋಡಿ ಯುವಕರಿಗೆ ಕೆಲಸ ಇಲ್ಲ, ಇಲ್ಲಿ ಕಳೆಯುವುದು ಬೇರೆ ಜಿಲ್ಲೆಗೆ ಹೋಗಿ ಅವರು ದುಡಿಯುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ನನ್ನ ಉದ್ದೇಶ ಏನಂದರೆ, ನಮ್ಮ ಹುಡುಗರು ಇಲ್ಲೇ ಕಲಿತು ಇಲ್ಲೇ ಕೆಲಸ ಸಿಗಬೇಕು ಅಂತ ಒಂದು ಭಾವನೆಯಲ್ಲಿ ಇದ್ದೇನೆ. ಅಂಥದ್ದು ಕೂಡ ನನ್ನ ಆ ಹೋರಾಟಕ್ಕೆ ಕೂಡ ನಾನು ಅದರ ಒಟ್ಟಿಗೆ ಇರ್ತೇನೆ ಅಂತ ನಾನು. ಅಂದರೆ ಇವತ್ತಿನ ಧರ್ಮ ರಾಜಕೀಯದಲ್ಲಿ ನೀವು ಬೇರೆ ದಾರಿ ತುಳಿತೀರಿ ಅಂತ? ಹೌದು, ನಮ್ಗೆ ಇಲ್ಲಿ ಬೇಕಾಗುವುದು ಅಭಿವೃದ್ಧಿ ಹೇಗೆ ಅಂತ ಹೇಳಿದ್ರೆ ನೋಡಿ, ಇಂಥ ನಮ್ಮ ಹತ್ರ ಎಲ್ಲ ಇದಿರುವಾಗ, ಜಾಗೆ ಎಲ್ಲ ಫೆಸಿಲಿಟೀಸ್ ಇರುವಾಗ ನಾವು ಯಾಕೆ ಇನ್ನೂ ಕೂಡ ನೋಡಿ ಅದನ್ನು ನಾವು ಡೆವಲಪ್ ಮಾಡ್ತಾ ಇಲ್ಲ. ಈಗ ಬೀಚಸ್ ನೋಡಿ, ಟೂರಿಸಮ್ ಕೂಡ ಅಲ್ಲಿ ಡೆವಲಪ್ ಮಾಡ್ಬೋದು, ರೆವೆನ್ಯೂ ಬರ್ತದೆ ನಮ್ಮ ಜಿಲ್ಲೆಗೆ. ಅಂಥದ್ದೆಲ್ಲ ಇರುವಾಗ ನೋಡಿ, ಇಲ್ಲಿ ಅದನ್ನೆಲ್ಲ ಮಾತಾಡೋದು ಬಿಟ್ಟು ಬೇರೆ ನೇಮ ಇವರ ರಾಜಕೀಯ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನಾನು ಮೊನ್ನೆ ಉತ್ತರ ಕ್ಷೇತ್ರದ ಒಂದು ಡಿಬೇಟಿಗೆ ಹೋಗಿದ್ದೆ, ಅಲ್ಲಿ ಹಲವಾರು ಮಂದಿ ಅಲ್ಲಿ ನೀರಿನ ಸಮಸ್ಯೆ ಹೇಳ್ತಿದ್ದಾರೆ, UGD ಆಗಲಿಲ್ಲ. ನಮ್ಮ MLC ಅವರು ಫಾರೂಕ್ ಅವರು ಪಾಪ ಆ UGD ಬಗ್ಗೆ ಹಲವಾರು ಸರಿ ಅದನ್ನು ಮಾತೆತ್ತಿದ್ರು ಸದನದಲ್ಲಿ, ಎಲ್ಲ ಕೂಡ ಒಂದು ಅದರ ದೊಡ್ಡ ಮಟ್ಟದಲ್ಲಿ ಅವರೊಂದು ಅದಕ್ಕೆ ಸ್ಪಂದನೆ ಕೊಟ್ಟರು. ಆದರೆ ಇನ್ನೂ ಕೂಡ ಅಲ್ಲಿ UGD ಸಮಸ್ಯೆ ಬಗೆಹರಿಸಿಲ್ಲ. ಮತ್ತು ನೀರಿನ ಸಮಸ್ಯೆ, ಮತ್ತು ಅಲ್ಲಿ ಡಂಪಿಂಗ್ ಯಾರ್ಡಿದ ಸಮಸ್ಯೆ ನೋಡಿ, ಇಂಥದ್ದೆಲ್ಲ ಸಮಸ್ಯೆ ಇದ್ದಾವೆ. ಅದನ್ನು ಕೂಡ ಇವರು ಮಾಡದಿದ್ದರೆ ಹೇಗೆ? ಅದೆಲ್ಲ ಬೇಸಿಕ್ ನೆಸೆಸಿಟಿ, ಕುಡಿಯೋ ನೀರೆಲ್ಲ ಬೇಸಿಕ್ ನೆಸೆಸಿಟಿ. ಅದನ್ನೆಲ್ಲ ಇವರು ಇದು ಸ್ಮಾರ್ಟ್ ಸಿಟಿ. ಈಗ ಯಾವ ರೀತಿಯ ಸ್ಮಾರ್ಟ್ ಸಿಟಿ? ನಾವೇನು ಹಳ್ಳಿ ಪ್ರದೇಶದಲ್ಲಿದ್ದೇವೆ?
ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108 924173. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಕುಮಾರಸ್ವಾಮಿ ಅವರ ಪಂಚರತ್ನ ಯಾತ್ರೆ ಜಿಲ್ಲೆಯಲ್ಲಿ ಅದೇ ಈಗ ಜನರು ನಮಗೆ ಒಂದು ಅವಕಾಶ ಕೊಡಬೇಕಂತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಈ ಪಂಚರತ್ನ ಯೋಜನೆ ಖಾಲಿ ಒಬ್ಬ ಇನ್ನೊಬ್ಬರಿಗೆ ಅಂತ ಪ್ರಯೋಜನ ಅಂತಲ್ಲ, ಎಲ್ಲರಿಗೂ ಕೂಡ ಪಂಚರತ್ನ ಯೋಜನೆಯಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಹಾಗೂ ವಸತಿ ಇಲ್ಲದವರಿಗೆ ವಸತಿ ಮತ್ತು ಎಜುಕೇಷನ್, ಎಲ್ಲ ಬಡವರಿಗೆ, ಎಲ್ಲ ಮಾಧ್ಯಮ, ಎಲ್ಲ ವರ್ಗದವರಿಗೆ ಕೂಡ ಒಂದು ನಮ್ಮ ಸರ್ಕಾರ ಮೆಜಾರಿಟಿ ಬಂದರೆ ಎಲ್ಲವನ್ನು ಕೂಡ ನಾವು ಬಡವರಿಗೆ ಮಾಡಿಕೊಡ್ತೇವೆ ಅಂತ ಕುಮಾರಣ್ಣ ಹೇಳಿದ್ದಾರೆ, ಮಾಡ್ತಾರೆ. ಸಾಲ ಮನ್ನಾ ನೋಡಿ, ಅವರು ಹೇಳಿದಾಗೆ ನುಡಿದಂತೆ ಮಾಡಿದವರಂತೆ ಅದು ಯಾರದಿದ್ರೆ ಅದು ನಮ್ಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ. ಅವರು ಏನು ಹೇಳಿದ್ರು ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಸಾಲ ಮನ್ನಾ ಅನೇಕ ರೈತರು, ಎಷ್ಟು ಜನ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಅದನ್ನು ಅನುಭವಿಸಿದವರಿದ್ದಾರೆ. ಸಾಲ ಮನ್ನಾ ಅಂಥದ್ದು ಒಳ್ಳೊಳ್ಳೆ ಒಂದು ಯೋಜನೆಗಳು ನಮ್ಮ ಕುಮಾರಣ್ಣನವರ ತಲೆಯಲ್ಲಿ ಇದೆ, ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅವರು. ನೋಡಿ, ನೀವು ಉದ್ಯಮಾಡಳಿತ ಓದಿದವರು. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಸ್ತ್ರೀ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡ್ತೀನಿ ಅಂತ. ಈ ಸಾಲ ಮನ್ನಾದಿಂದ ರಾಜ್ಯದ ಹಣಕಾಸು ಹೊರೆ ಹೆಚ್ಚುತ್ತಾ ಹೊರಿತು ವಿನಃ ಅದರಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ಲಿಕ್ಕಿಲ್ಲ ಅಂತೇಳಿ ಅನೇಕ ತಜ್ಞರ ಅಭಿಪ್ರಾಯ ಪಟ್ಟರು, ಈ ಫ್ರೀ ಬೀಸಿಂದಾಗಿ. ಸೊ ಇದರ ಬಗ್ಗೆ ನಿಮ್ಮ ಇಲ್ಲ ನೋಡಿ, ಅವರು ತುಂಬ ಅನುಭವಿ ರಾಜಕಾರಣಿ. ಅವರಿಗೀಗ ಏನಾದರೂ ಹೇಳಿದರೆ ಅವರಿಗೆ ಅದರದ್ದು ಸಾಧಕ ಬಾಧಕ ಎರಡೂ ಕೂಡ ಅವರಿಗೆ ಅರಿವಿರ್ತದೆ. ಆದ ಕಾರಣ ಅದು ಯಾವುದು ಕೂಡ ಸಮಸ್ಯೆ ಆಗಲಿಕ್ಕೆ ಇಲ್ಲ. ಯಾಕಂದರೆ ಕುಮಾರಣ್ಣ ಈಗ ಅವರು ಸಾಲ ಮನ್ನಾ ಏನು ಮಾಡಿದ್ದಾರೆ,
ನಮ್ಮ ರಾಜ್ಯಕ್ಕೆ ಯಾವುದೂ ಕೂಡ ಕಮ್ಮಿ ಆಗಲಿಲ್ಲ. ನಮ್ಮ ರಾಜ್ಯಕ್ಕೆ ಅವರಿಗೆ ಬೇಕಾದಂಥ ಎಲ್ಲ ಅವರಿಗೆ ಅನುಭವ ಇದೆ. ಆದ ಕಾರಣ ಅವರು ಏನು ಹೇಳ್ತಾರೆ ಅದಕ್ಕೆ ಅವರು ಬದ್ಧರಾಗಿರ್ತಾರೆ. ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಒಂದು ಮಾತು ಹೇಳ್ತಾರೆ, ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟೆವು, ಅವರಿಗೆ ಅದನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಈ ಅವಧಿಯ ಆರಂಭದಲ್ಲಿ. ಯಾರು ಸ್ವಾಮಿ 14 ಜನರನ್ನು ಕಳಿಸಿದವರು ಬಿಜೆಪಿಗೆ? ಬಿಜೆಪಿ ಇವತ್ತು ಸರ್ಕಾರಕ್ಕೆ ಬಂದಿದ್ದರೆ ಅದು ನೇರವಾಗಿ ಸಿದ್ದರಾಮಯ್ಯ ಅವರೇ ಕಾರಣ. ಅವರಿಗೆ ಎಂಥ ಸಹ ನಾಟಕ ಆಡ್ಬೋದು ಹೋಗಿ, ಅದಕ್ಕೆ ಇವತ್ತು ಕೂಡ ನಮ್ಮದೇ ಸರ್ಕಾರ ಇರ್ತಿತ್ತು. ಆದರೆ ಇವರ ಆಪ್ತರನ್ನು ಅಲ್ಲಿ ಕಳಿಸಿ ಬಿಜೆಪಿಗೆ ಅಧಿಕಾರ ಕೊಟ್ಟವರು ಇವರೇ. ಇವರ ಜಾತ್ಯತೀತಗೆ ಎಲ್ಲಿ ಹೋಯಿತು? ನಾನು ಕೇಳ್ತೇನೆ, ಸಿದ್ದರಾಮಯ್ಯ ಅವರ ಜಾತ್ಯತೀತ ಎಲ್ಲಿಗೆ ಹೋಯಿತು? ಇವರು ಇಂಥ ಒಂದು ಏನು ಕೋಮುವಾದಿ ಪಕ್ಷಗೆ ಇವರು ಕೊಟ್ಟು, ನೀವೇ ಹೇಳಿ, ಇವರೆಲ್ಲ ಕಲಿಸಿದವರು. ಈಗ ನಮಗೆ ಈ ಪರಿಸ್ಥಿತಿ ಬರ್ತಿತ್ತ ರಾಜ್ಯದಲ್ಲಿ? ನಿಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯರನ್ನು ಸರಿಗಟ್ಟುವಂತಹ ಮಾಸ್ ಲೀಡರ್ಗಳು ಎಷ್ಟು ಮಂದಿ ಇದ್ದಾರೆ, ಯಾರಿದ್ದಾರೆ? ನೋಡಿ, ಅವರ ಪಕ್ಷದ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಹೋಗುದಿಲ್ಲ. ನಮ್ಮ ಪಕ್ಷದ ಹೇಳಿದ್ರೆ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ. ಯಾಕಂದ್ರೆ ಅವರ ಪಕ್ಷದ ನಾನು ಮಾತಾಡೋದು ಸೂಕ್ತ ಅಲ್ಲ ಅಂತ ಹೇಳಿ. ಅಲ್ಲ, ನಾನು ನಿಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ಅವರನ್ನು ಸರಿಗಟ್ಟುವಂತಹ ಮಾಸ್ ಲೀಡರ್, ಜನಸಮೂಹದ ಜನಾಕರ್ಷಣೆಯ ಒಬ್ಬ ನಾಯಕ ಅಂತ ಬೇಕಲ್ಲ? ಇದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ನಾನು ಈಗ ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರಿಗೆ ಬೇಜಾರು. ಎಲ್ಲ ಮಾಸ್ ಲೀಡರ್ನವರು ಇರುವಂಥವ್ರು, ಅವರವರ ಕ್ಷೇತ್ರದಲ್ಲಿ, ಅವರವರ ಜಿಲ್ಲೆ, ಅವರವರ ಕ್ಷೇತ್ರದಲ್ಲಿ ಅವರು ಲೀಡರ್ಗಳು ಇದ್ದಾರೆ. ಈಗ ತಾವು ಹೇಳಿದ್ರಿ ರಾಜ್ಯದಲ್ಲಿ ಬಿಜೆಪಿ ಬರಲಿಕ್ಕೆ ಸಿದ್ದರಾಮಯ್ಯ ಕಾರಣ. ನೀವು ಸ್ವಲ್ಪ ಹಿಂದೆ ಹೋಗಿ 2020 ಸರ್ಕಾರ ರಚನೆ ಆಯಿತು. ಆವಾಗ ಬಿಜೆಪಿ ಪ್ರಮುಖವಾಗಿ ದೂಷಿಸಿದ್ದು ಕುಮಾರಸ್ವಾಮಿಯವರನ್ನು, ಮಾತು ತಪ್ಪಿದ್ರು, ವಚನಭಂಗ ಮಾಡಿದ್ರು ಅಂತ. ಈಗ ನೀವು ಅದಕ್ಕೆ ಏನು ಹೇಳ್ತೀರಿ? ನೋಡಿ, ಅದಕ್ಕೆ ಬೇರೆ ವಚನಭಂಗವೇ ಬಿಜೆಪಿನಲ್ಲಿ ಅಧಿಕಾರಕ್ಕೆ ತಂದದ್ದು ಬೇರೆನೇ ವಿಷಯ ಇದೆ. ಅದಕ್ಕೆ ನಾನೀಗ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಅದರದ್ದು ಬೇರೆನೇ ಒಂದು ಇದಿದೆ. ಅದಕ್ಕೆ ಏನು ಅಲ್ಲ, ಅದು ಸಾರ್ವತ್ರಿಕ ಅಭಿಪ್ರಾಯ. ಯಾಕಂದ್ರೆ ಬಿಜೆಪಿ ಅದನ್ನು ದೊಡ್ಡ ಕ್ಯಾನ್ವಾಸ್ ಮಾಡಿತ್ತು, ಇದು ವಚನಭಂಗ ಮಾಡಿದ್ರು, ಕುಮಾರಸ್ವಾಮಿ ಮಾತು ತಪ್ಪಿದ್ರು ಅಂತೇಳಿ. ಈಗ ಎಲ್ಲರೂ ಹೇಳ್ತಿರೋದು ರಾಜ್ಯದಲ್ಲಿ ಬಿಜೆಪಿ ನೆಲೆ ಇರಲಿಕ್ಕೆ ಕಾರಣ ಏನಂತಂದ್ರೆ ಕುಮಾರಸ್ವಾಮಿ, ಜೆಡಿಎಸ್ ತಪ್ಪಿದ್ದು ಅದೊಂದು ಭಾಗ ಆಯ್ತು. ಮಾತು ತಪ್ಪಿದಂತ ನಾನು ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಆದ್ರೆ ಆಗ ಅವರಿದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿರೋ ಸಂದರ್ಭ ಎಷ್ಟು ಒಳ್ಳೆ ಕೆಲಸ ಆಗಿದೆ, ಅದನ್ನು ಯಾಕೆ ಇವರು ಹೇಳ್ತಿಲ್ಲ? ಈಗ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಆದರೂ ಕೂಡ ಇವರು ಮಾತಾಡಬೇಕಲ್ಲ. ಇವರು ಅದನ್ನು ಮಾತಾಡೋದಿಲ್ಲ. ಇವರು ನೆಗೆಟಿವನ್ನು ಯಾಕೆ ಮಾತಾಡ್ತಾರೆ? ಅದು ಬೇರೆ ರೀತಿಯಲ್ಲಿ ಏನಾದರೂ ಅದು ನಮಗೇನೆ ಗೊತ್ತಿದೆ. ಅದು ನಾವು ಹೇಳಿಕೆ ಈಗ ಸರಿಯಲ್ಲ ಅಂತ ನಾನು ಎನಿಸ್ತೀನಿ. ನೀವು ನಿರ್ದಿಷ್ಟವಾಗಿ ಯಾವ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತೀರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಅದೇ ಈಗ ದಕ್ಷಿಣದಲ್ಲಿಯೂ ಕೂಡ ಕಾರ್ಯಕರ್ತರು ಹೇಳ್ತಾರೆ ನಿಲ್ಬೇಕಂತ, ಉತ್ತರದಲ್ಲಿಯೂ ಕೂಡ ಹೇಳ್ತಿದ್ದಾರೆ. ಸೊ ನೋಡುವ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತದೆ ಅಂತ. ಇದೇನಾದ್ರೂ ಮತ್ತೆ ಬಿ ಟೀಮ್ ಆಗ್ತದೆ ಬಿಜೆಪಿಗೆ? ಬಿ ಟೀಮ್ ಅಂತ ಅವರು ಬಿಂಬಿಸ್ತಿದ್ದಾರೆ. ಬಿ ಟೀಮ್ ಎ ಟೀಮ್ ಏನಿಲ್ಲ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಬಿಜೆಪಿ ಬಿ ಟೀಮೇ ಕಾಂಗ್ರೆಸ್. ನಾನು ಹೇಳಿದ ಹಾಗೆ ಇವರು ಲಾಸ್ಟಿಗೆ ಇನ್ನೊಂದು 10 ಜನ ಕಳಿಸಿದ್ರೆ ಅಲ್ಲಿ ಪುನಃ ಕಾಂಗ್ರೆಸ್ ಬಿಜೆಪಿ ಬರ್ತದೆ. ಹಾಗೆ ಯಾರನ್ನು ನೀವು ಹೇಳ್ತೀರಿ ಬಿ ಟೀಮ್ ಅಂತ? ಬಿ ಟೀಮ್ ಕಾಂಗ್ರೆಸ್ನವರ ಬಿಜೆಪಿಗೆ? ಅಲ್ಲ, ಆದ್ರೆ ಆ ಆರೋಪವನ್ನು ಮಾಡ್ತಿದ್ದಾರಲ್ಲ. ಆರೋಪ ಮಾಡ್ಲಿಕ್ಕೆ ನಾನು ಸಹ ತುಂಬಾ ಆರೋಪ ಮಾಡ್ತೇನೆ. ಆರೋಪ ಯಾರಿಗೆ ಸಹ ಮಾಡ್ಬೋದು, ನಿಮ್ಗೆ ಸಹ ಮಾಡ್ಬೋದು, ನನಗೆ ಸಹ ಮಾಡ್ಬೋದು, ಯಾರಿಗೆ ಸಹ ಮಾಡ್ಬೋದು ಆರೋಪ. ಈಗ ನೀವು ಬೇರೆ ಪಕ್ಷಗಳಿಗೆ ಹೋಲಿಸಿದ್ರೆ, ನಾನು ಆಗ ಒಂದು ಪ್ರಶ್ನೆ ಮಾಡಿದೆ, ಮೂಡಬಿದ್ರೆಯಲ್ಲಿ ಹೇಗೆ ಅಮರನಾಥ್ ಶೆಟ್ಟಿ ಇದ್ರು ಅಂತ ಒಬ್ಬ ನಾಯಕ ಈ ನೆಲದಲ್ಲಿ ರೂಪುಗೊಳ್ಳಿಲ್ಲ JDSಗೆ ಅಂತ. ಇದಕ್ಕೆ ಕಾರಣ ಇಲ್ಲಿ ಜನ ಸರಿ ಇಲ್ಲ ಅಂತ. ಹಾಗಿದ್ರೆ ಜನರೇ ಸರಿ ಇಲ್ಲದ್ರೆ ಸರಿ ಇಲ್ಲ ಅಂತ ಹೇಳಿಲ್ಲ ನಾನು ಎಲ್ಲಿ ಕೂಡ ಜನ ಸರಿ ಇಲ್ಲ ಅಂತ ಹೇಳಿ. ಜನರು ಆಲೋಚನೆ ಮಾಡ್ಬೇಕಂತ ಹೇಳಿದ್ದೇನೆ. ಆಲೋಚನೆ ಮಾಡಿ, ಯಾರು ನಿಮ್ಗೆ ಯಾವ್ದು ಇಲ್ಲಿ ಬೇಕು, ಇಲ್ಲಿ ಅಭಿವೃದ್ಧಿ ಬೇಕಾ, ಜಾತ್ಯತೀತತೆ ಬೇಕಾ, ಅಲ್ಲ ಇಂಥ ಸಂಘರ್ಷಣೆಗಳು ಬೇಕಾ ಅಂತ. ಆರಂಭದಲ್ಲಿ ಒಂದು ಮಾತು ಬಂತು, ಚಳವಳಿಯಿಂದ ನಾವು ಪಕ್ಷ ಕಟ್ಬೋದು ಅಂತ. ನೀವಾಗ ಹೇಳಿದ್ರಿ ಬಿಜೆಪಿ ಅದೇ ರೀತಿಯಲ್ಲಿ ಬಂತು ಅಂತ. ಬಟ್ ನೋಡಿ, ಅಲ್ಲಿ NSU ಇದೆ, ಕಾಂಗ್ರೆಸ್ಸಿಗೆ ಬಲಿಷ್ಠ ಆಗಿದೆ, ತಕ್ಕ ಮಟ್ಟಿಗೆ ಬಲಿಷ್ಠ ಆಗಿದೆ. ಬಿಜೆಪಿಯಲ್ಲಿ ನೋಡಿ RSS ಬ್ಯಾಕ್ಗ್ರೌಂಡ್ ಇದೆ, ಅವರದ್ದು ABVP ಇದೆ. ಆ ರೀತಿಯ ಒಂದು ಬಲಿಷ್ಠವಾದ ವಿದ್ಯಾರ್ಥಿ ಸಂಘಟನೆ ನಿಮ್ಮಲ್ಲಿ ರೂಪುಗೊಳ್ಳಿಲ್ಲ. ಅದೊಂದು ನಿಮ್ಮ ಲೋಪ ಆಗ್ಲಿಲ್ವಾ ನಿಮ್ಗೆ? JDS ಇದೆ, ವಿದ್ಯಾರ್ಥಿ ಸಂಘಟನೆ ಇದೆ, ವಿದ್ಯಾರ್ಥಿ ಜನತಾದಳ ಅಂತ ಇದೆ, ಮತ್ತೆ ಯುವ ಘಟಕ ಕೂಡ ಇದೆ. ಅದು ಬಲಿಷ್ಠ ಆಗ್ಲಿಲ್ಲಲ್ಲ ಈ ಅವಧಿಯಲ್ಲೂ. ಈಗ ಕುಮಾರಸ್ವಾಮಿ 2 ಸರ್ತಿ ಅಧಿಕಾರಕ್ಕೆ ಬಂದರು, ಪೂರ್ಣಾವಧಿ ಅಲ್ಲದಿದ್ರು 2 ಸರ್ತಿ ಅಧಿಕಾರಕ್ಕೆ ಬಂದರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಜಾತ್ಯತೀತೆ ಮೌಲ್ಯವನ್ನು ಬಿಂಬಿಸ್ಲಿಕ್ಕಾಗ್ಲಿ ಅವರು ಆ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಲ್ವಾ? ಅಥವಾ ಇತ್ತು, ಆದರೆ ಅವರಿಗೆ ಮಾಡಲಿಲ್ಲ ಅಂತ ಎಲ್ಲಿಯೂ ಕೂಡ ನಾವು ಹೇಳಿಕ್ಕೆ ಆಗುದಿಲ್ಲ. ಅವರು ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಆದರೆ ನಮ್ದು ಇಲ್ಲಿ
ಈಗ ನಮ್ಮ ಪ್ರಚಾರ ಕೂಡ ಇಲ್ಲಿ ಮಾಧ್ಯಮದವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ತೋರಿಸಿದ್ರೆ ಎಲ್ಲ ಕಡೆ ಇದಾಗುತ್ತೆ. ಏನು ಇಲ್ಲ ಅಂತ ಏನು ಆಗುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಉಂಟಂತ ಹೇಳಿದ್ರೆ ಉಂಟು. ಅಂದ್ರೆ ಉಂಟು ಅಂದ್ರೆ ಉಂಟು, ಇಲ್ಲ ಇಲ್ಲ ಅಂದ್ರೆ ಅಂದ್ರೆ ಇಲ್ಲ. ಆ ತರ ಇದೆ ಆತರ. ಇಲ್ಲಿ. ಈ ನೋಡಿ JDS ನೀವು ಈ ಸರ್ತಿ ಪಂಚರತ್ನ ಯಾತ್ರೆಯಲ್ಲಿ ಅವರು ಇಡೀ ರಾಜ್ಯವನ್ನು ಸುತ್ತಿದ್ರು. ಅದರ್ವೈಸ್ ಅವರದ್ದು ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಲಿಮಿಟೆಡ್. ಸಾಮಾನ್ಯ ನೋಡಿದ್ರೆ ಕುಮಾರಣ್ಣನವರು ಈಗ ಇವತ್ತಿಗೆ 56ನೇ ದಿವಸನ 59 ದಿವಸ ಅವ್ರಿಗೆ ಏನು ಕೇವಲ ಅಲ್ಲಿ ಏನಿಲ್ಲ. ನಿನ್ನೆ ರಾಯಚೂರಿನಲ್ಲಿ ಇದ್ರು, ಮೊನ್ನೆ ಸಿಂದಗಿ, ಮೊನ್ನೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಅದು ಕೂಡ ಅವರು ರಾತ್ರಿ 1 ಗಂಟೆ ಹೋದ ಸಂದರ್ಭದಲ್ಲಿ ಕೂಡ ಜನರು ನಿಮ್ಗೆ ಅಲ್ಲಿ ಒಂದು 1000 ಮೇಲೆ ಜನ ಇರ್ತಾರೆ. ಅದ್ಯಾಕೆ ಅವರು ಈಗ ಅಲ್ಲಿ ಅದು ಏನು ಇದು ಮಂಡ್ಯ ಭಾಗನ, ನಾನು ಉತ್ತರ ಕರ್ನಾಟಕ ವೋಟ್ ಬ್ಯಾಂಕ್ ಇಲ್ಲ ವೋಟ್ ಬ್ಯಾಂಕ್ ಅದೇ ನಾಡಿದ್ದು ನೋಡಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೊಂದು ಆಯಾಯ ಸ್ಥಳದಲ್ಲಿ ಅವರು ಅವರದೇ ಒಂದು ಜನರಿಗೆ ಒಂದು ಬೇರೆ ತರದವಾದ ಒಂದು ಮನಸ್ಥಿತಿ ಇರುತ್ತದೆ. ಜನರಕ್ಕೆ ಅದೇ ನಾನು ಹೇಳು, ಜನರ ಹತ್ರ ಮನವಿ ಮಾಡುವುದೇನೆಂದ್ರೆ ತಾವು ದಯಮಾಡಿ ಒಂದು ಒಳ್ಳೆಯ ನಾಯಕ ಇದ್ರೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ. ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ನಾಯಕರು. ಬಹುಶಃ ಹೆಚ್ಚು ಕಡಿಮೆ ಆ ಕುಟುಂಬ ಒಕ್ಕಲಿಗ ಸಮುದಾಯಕ್ಕೆ ಒಂದು ಪ್ರಶ್ನಾತೀತ ನಾಯಕತ್ವವನ್ನು ಹೊಂದಿತ್ತು. ಆದರೆ ಈ ಸರ್ತಿ ಕಾಂಗ್ರೆಸ್ಸಿಗೆ DKC ಅವರನ್ನು ಕೊಡುವ ಮೂಲಕ ಅಲ್ಲೊಂದು ಒಕ್ಕಲಿಗ ನಾಯಕತ್ವವನ್ನು ಹುಟ್ಟಾಕಿದ್ದಾರೆ. ಬಹಳ ಪ್ರಭಾವಿ ನಾಯಕರು ಇಬ್ಬರು ಸಹಿತ. ಒಂದು ಕಾಲಕ್ಕೆ ದೇವೇಗೌಡರ ಕುಟುಂಬಕ್ಕೂ DKCಗೂ ಇದ್ದ ವೈರ ಬಹಳ ಜನಜನಿತ. ನಾನು ಸೋಲಿಸೇ ಬಿಡಬೇಕು ಅಂತ ಹೇಳಿ, ದೇವೇಗೌಡರನ್ನು ಸೋಲಿಸಬೇಕು ಅಂತ ಹಠ ಹಿಡಿದು ಹೋದವರಲ್ಲಿ DK ಶಿವಕುಮಾರ್ ಪ್ರಮುಖರು. ಇವತ್ತು ಈ ಪ್ರಭಾವಿ ನಾಯಕತ್ವ, ಒಂದೇ ಸಮುದಾಯದ ನಾಯಕತ್ವ 2 ಪ್ರಮುಖ ಪಕ್ಷಗಳನ್ನು ಲೀಡ್ ಮಾಡ್ತಿದೆ, ನಾಯಕತ್ವ ಇದೆ. ಇದರ ಪರಿಣಾಮ ಏನಾಗೋದು? JDSನ ಮತಗಳ ಮೇಲೆ ಈಗ ಇರುವ ಸ್ಥಾನಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇದ್ದಿತ್ತು ಅದಕ್ಕೆ? ಇಲ್ಲ, ಅದು ಇದಕ್ಕೆ ಏನು ಸಂಬಂಧ ಇಲ್ಲ. ಅದು ಏನೇ ಇದ್ರೂ ಕೂಡ ನಮ್ಮ ಏನು ಕಾರ್ಯಕರ್ತರಿಗೆ ಅದು ಏನು ಇದು ಬೀಳುವುದಿಲ್ಲ, ಪ್ರಭಾವ ಬೀಳುವುದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲ ಜಾತಿಯ ನಾಯಕರವರು, ಕೇವಲ ಒಂದು ಸಮುದಾಯಕ್ಕೆ ನಾಯಕರಂತ ಇಲ್ಲ, ಎಲ್ಲ ಸಮುದಾಯದ ಅವರು ನಾಯಕರೇ, ರಾಜ್ಯ ನಾಯಕರವರು. ಅವರೆಲ್ಲ ಸಮುದಾಯ, ಎಲ್ಲ ಜಾತಿ ಧರ್ಮದ ನಾಯಕರವರು. ಸೊ ಅದಕ್ಕೆ ಏನು ಇದಾಗ್ಲಿಕ್ಕಿಲ್ಲ. ಇಲ್ಲಿ ಇರುವ ಪ್ರಶ್ನೆ ಏನಂದ್ರೆ, DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ರು ಒಂದೇ ಸಮುದಾಯದವರು ಅಲ್ಲ. ಅದೇ ನಾನು ಹೇಳಿದಲ್ಲ, ಸಮುದಾಯ ಇರ್ಬೋದು ಒಂದೇ, ಆದರೆ ಜನರು ನೋಡುವ ರೀತಿ ಬೇರೆ ಇರ್ತದೆ. ಈಗ ನಾನೊಬ್ಬ ಬಿಲ್ಲವ, ಹಾಗೆ ಬೇರೆಯವರು ಕೂಡ ಇಲ್ಲಿ ಬಿಲ್ಲವ ಸರ್ ಇದ್ದಾರೆ. ಜನರು ಯಾರು ಒಳ್ಳೆಯವರಿದ್ದಾರೆ, ಯಾರು ಕೆಟ್ಟದ್ದು ಅವ್ರಿಗೆ ಗೊತ್ತಿದೆಯಲ್ಲ. ಸೊ ಹಾಗಂತ ಹೇಳಿ ಇಲ್ಲ ಇವ ಅಂತ ಏನು ಇಲ್ಲ. ಜನ ಹೇಗೆ ಅವರ ಮಾಡಿದ ಕೆಲಸ, ಅವರ ಅನುಭವ, ಅವರು ಯಾವ ರೀತಿಯ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಹೋಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮ ಪ್ರಕಾರ ಈ ಸರ್ತಿ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಅಥವಾ ಉಡುಪಿಯಲ್ಲಿ JDS ಖಾತೆ ತೆರೀತದ? 100% ತೆರೀತದೆ. ಹಿಂದೆ ನಿಮ್ಮ ಪಕ್ಷಕ್ಕಾಗಿ ಬಹಳ ದುಡಿದವರು ಒಬ್ರು ಇದ್ದಾರೆ, ಪಡುಬಿದ್ರೆಯಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅಂತ, ತಮಗೆ ಗೊತ್ತಿರ್ಬೋದು. ಗೊತ್ತಿದೆ. ಇವತ್ತು ಆ ರೀತಿ ದುಡಿದ ನಾಯಕರೆಲ್ಲ ನಿಮ್ಮ ಪಕ್ಷದಿಂದ ಹೊರಗೆ ಹೋಗಿದ್ದಾರೆ. ಯಾಕಾಗಿ ಹೋದ್ರು? ಅವರ ಆರೋಪ ಇದ್ದದ್ದು ಅದೇ ನಾನು ಹೇಳಿದೆ ಅಲ್ಲ, ಅವರ ವೈಯಕ್ತಿಕ ಅದು ಏನ್ ಹೇಳ್ತೀರಿ, ವೈಯಕ್ತಿಕ ನಿರ್ಧಾರ. ನಾವೇನವರನ್ನು ಕಳಿಸಿದಲ್ಲ, ನಾವು ಯಾರು ಕೂಡ ನಮ್ಮ ಲೀಡರ್ಗಳು ಯಾರು ಕೂಡ ಅವರನ್ನು ಹೋಗಿ ಅಂತ ಹೇಳಿದವರು, ಅವರವರ ವೈಯಕ್ತಿಕ ಅವರಿಗೆ ಏನಾದರೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅವ್ರು ಹೋಗಿರ್ಬೋದು. ಈಗ ನಮ್ಮ ಪಾರ್ಟಿಯಲ್ಲಿ ಇದ್ರೆ ಅವರು ಈಗ MLA ಕೂಡ ಆಗ್ಬೋದಿತ್ತು. ಆದರೆ ಅವರ ಒಳ್ಳೆ ನಾಯಕರು, ನಮ್ಮ ಆತ್ಮೀಯರು. ಆದರೆ ನಾನು ಹೇಳ್ತೇನಲ್ಲ, ಅದು ಅವ್ರದ್ದು ವೈಯಕ್ತಿಕ ನಿರ್ಧಾರ. ಅದಕ್ಕೆ ನಾವು ಏನು ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆ ಹೋದ್ರು ಏನು ಅಂತ. ಈಗ ನಮ್ಮ ಪಕ್ಷದಿಂದ ಅವರನ್ನು ಹೊರಗೆ ಹಾಕಿದ್ರೆ ಹೇಳ್ಬೋದಿತ್ತು, ಬಟ್ ನಾವೇನು ಅವರನ್ನು ಇದು ಮಾಡ್ಲಿಲ್ಲ ಅಲ್ಲ. ಅವರು ಎಂತ ಸಂದರ್ಭದಲ್ಲಿ ಪಕ್ಷ ಕಟ್ಟಿದ್ರಂತೆ ಅವರು ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ರು. 100% ನಾನು ಅವರ ಒಳ್ಳೆ ನಾಯಕರು, ಒಳ್ಳೆ ಲೀಡರ್, ಒಳ್ಳೆ ಆತ್ಮೀಯರು. ಹಾಗಂತ ಹೇಳಿ ನಾವು ನೋಡಿ ನಾವೇನೋ ಇದು ಮಾಡಲಿ. ಅವರಾಗಿ ವೈಯಕ್ತಿಕವಾಗಿ ಹೋದ್ರು, ತುಂಬಾ ಜನ ಹೋಗಿದ್ದಾರೆ, ಅವರಂತಲ್ಲ ತುಂಬಾ ಹೋಗಿದ್ದಾರೆ. ಅವರವರ ವೈಯಕ್ತಿಕ ನಿರ್ಧಾರ ಅದು. ಅವರಿಗೆ ಎಲ್ಲಿಯಾದ್ರೂ ನಿಮ್ಮ ಪಕ್ಷದಲ್ಲಿ ಸ್ಥಾನಮಾನ ಸಿಕ್ಕುದಿಲ್ಲ ಅಂತ ಹೇಳಿ JDS ಇಂದ BJPಗೆ ಹೋಗಿ ಸ್ಥಾನಮಾನ ತಗೊಂಡವರು ಇದ್ದಾರೆ. ದೇವಿ ಪ್ರಸಾದ್ ಶೆಟ್ಟರ ಕಾಲದಲ್ಲಿ ನಿಮ್ಮ ಪಕ್ಷದ ಸ್ಥಿತಿ ಹೇಗಿತ್ತು ಅಂದ್ರೆ, ಅಲ್ಲಿಯ ಪಕ್ಷದ ಬಾಡಿಗೆ ಕಟ್ಟಲಿಕ್ಕೆ ಹಣ ಬರೋದಿಲ್ಲ ಅಂತ ಹೇಳುವ ಪರಿಸ್ಥಿತಿ. ಅಂತ ಸಂದರ್ಭದಲ್ಲಿ ಪಕ್ಷ ಕಟ್ಟಿದ್ರು ನೋಡಿ. ಎಲ್ಲರೂ ಕೂಡ ಈಗ ನಾವು ಕೂಡ ನಾವು ಅಂತ ಕಾರ್ಯಕರ್ತರು ಈಗ ಇರುವುದು ಏನು ಇದಂತ ಇಲ್ಲ. ನಾವು ಎಲ್ಲರೂ ಕೂಡ ಇದ್ದೇವೆ. ನಾವು ಈಗ ಅವರಿದ್ದ ಸಂದರ್ಭದಲ್ಲಿ ಯಾರೆಲ್ಲ ಈಗ ಎಲ್ಲರಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ನಿಲುವು ಇರ್ತದೆ. ಅದಕ್ಕೆ ನಾವು ಏನು ಕಮೆಂಟ್ ಅಂತ ನಿರ್ಲಕ್ಷ್ಯದಿಂದಾಗಿ ನಿಮ್ಮ ಪಕ್ಷ ಇಲ್ಲಪ್ಪ, ಎಲ್ಲಿ ಕೂಡ ನಿರ್ಲಕ್ಷ್ಯ ಅಂತ ಮಾಡಲಿಲ್ಲ. ಬೆಳಪು ನೋಡಿ, ಬೆಳಪಿಗೆ ಸಹ ಒಳ್ಳೆ ಅವರಿರುವಾಗ ಸಹ ಎಲ್ಲ ದೇವೇಗೌಡರು ಸಹ ಬಂದಿದ್ರು, ಕುಮಾರಣ್ಣ ಸಹ ಬಂದಿದ್ರು. ಅವರು ಕೇಳಿದಾಗ ಯಾವ್ದು ಕೂಡ ಇಲ್ಲ ಅಂತ ಹೇಳಿದ ನಾಯಕರೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಅಂತ ಅಷ್ಟು ಆತ್ಮೀಯತೆ ಎಲ್ಲರೂ ಕೂಡ ಇದ್ರು.
ಅದು ಅದೇ ವೈಯಕ್ತಿಕ ನಿರ್ಧಾರ ಅಂತ ಹೇಳಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ JDS ನ ಹಳೆ ಬಣ ಒಂದಿದೆ, ಹಳೆ ಕಾಲದ ಪದಾಧಿಕಾರಿಗಳ ಒಂದು ಬಣ ಇದೆ. ಈಗ ನೀವು ಯುವ ಘಟಕದಾದ್ರೂ ಸಹ ಈಗ ಹೊಸ ಬಣ ಬಂದಿದೆ. ಈ ಇಬ್ಬರ ನಡುವೆ ಒಂದು ಪರಸ್ಪರ ಒಳ ಸಂಘರ್ಷಗಳಿವೆ. ಏನ್ ನಮ್ಮದ್ರಲ್ಲಿ ಏನ್ ಬನಗಿನ ಏನಿಲ್ಲ, ಅದು ಯಾವುದು ಕೂಡ ಇಲ್ಲ. ಈಗ ನಿರ್ಲಿಪ್ತರಾಗಿದ್ದಾರಲ್ಲ ಹಿಂದಿನ. ಇಲ್ಲಪ್ಪ, ಅವರು ಜೊತೆಯಲ್ಲಿದ್ದಾರೆ. ಈಗ ಮೊನ್ನೆ ಸಹ ನಮ್ಮ ಒಬ್ರು ಹಿರಿಯ ನಾಯಕರು ತೀರಿ ಹೋದ್ರು, ಸುಶೀಲ್ ನೋರನ್ ಅಂತ. ಅವ್ರು ನಾವೆಲ್ಲರೂ ಒಟ್ಟಿಗಿದ್ವಿ, ಅದೇನೇನಿಲ್ಲ. ಬಣ್ಣಗಿನ್ನೆಲ್ಲ ಜನರು ಮಾತಾಡೋದು, ಬನಸೆಲ್ಲ ಏನಿಲ್ಲ, ನಾವು ಒಟ್ಟಿಗಿದ್ವಿ. ನಮಗೆ ಮೇನ್ ಜಾತ್ಯತೀತ JDS ಪಕ್ಷಕ್ಕೋಸ್ಕರ ನಾವು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ ಕೂಡ. ನೀವು ಈ ಸರ್ತಿ ಚುನಾವಣೆಯಲ್ಲಿ ಎಷ್ಟು ಖಾತೆ ತೆರೀತೀರಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಅದೇ ನಾವು ಎಲ್ಲ ಕ್ಷೇತ್ರ ಕೂಡ ಗೆಲ್ಬೇಕಂತಲೇ ಕಂಟೆಸ್ಟ್ ಮಾಡುವುದು. ಬಟ್ ಇಲ್ಲಿ ಅದೇ ನಾನು ಹೇಳಿದೆಲ್ಲ, ಯಾವ ರೀತಿ ಆಗ್ತದೆ ಅಂತ ನೋಡ್ಬೋದು. ನಿಮಗೆ ಒಂದಾದ್ರೂ ಖಾತೆ ತೆರೆಯುವ ವಿಶ್ವಾಸ ಇದೆಯಾ? ಒಂದಲ್ಲಪ್ಪ, 2-3 ಟ್ರೈ ಮಾಡ್ಬೋದು, ಒಂದಂತೆ ಯಾಕೆ ಹೇಳೋದು. ಈಗ ಮೂಡುಬಿದ್ರೆಯಲ್ಲಿ ಅಮರನಾಥ ಶೆಟ್ಟಿ ಅವರ ಮಗಳು ಕೂಡ ನಿಲ್ತಿದ್ದಾರೆ. ಮತ್ತೆ ಇಲ್ಲಿ ಉತ್ತರದಲ್ಲಿ, ದಕ್ಷಿಣದಲ್ಲಿ ಕೂಡ ಚಾನ್ಸಸ್ ಇದೆ. ಮತ್ತು ಬೇರೆ ಭಾಗದಲ್ಲಿ ಕೂಡ ಈಗ ಉಳ್ಳಾಲ ಆಗಿರ್ಬೋದು, ಪುತ್ತೂರು, ಸುಳ್ಯ ಎಲ್ಲ ಕಡೆ ಕಂಟೆಸ್ಟ್ ಮಾಡ್ತೇವೆ. ನೋಡೋ ಹೇಗೆ ಆಗ್ತದೆ ಅಂತ. ಇದುವರೆಗೆ ಚದುರಂಗದ ಮಾತುಗಳನ್ನಾಡಿದ ಶ್ರೀ ಅಕ್ಷಿತ್ ಸುವರ್ಣ ಅವರಿಗೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಮುಂದಿನ ಚದುರಂಗದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಭೇಟಿಯಾಗುವ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ TV. ನಮಸ್ಕಾರ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108 924173. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ, ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್.